ಪಿಎಫ್ಐ ಬಿಜೆಪಿಗೆ ಬಿ ಟೀಮ್ ಇದ್ದಂತೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಭಾವೈಕ್ಯತಾ ಸಮಾವೇಶದ ನಿಮಿತ್ತ ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ಪಿಎಫ್ಐ ಸಿದ್ದರಾಮಯ್ಯ ಒಂದೇ ಟೀಮ್ ಎಂದು ಜಗದೀಶ್ ಶೆಟ್ಟರ್ ಹೇಳಿಕೆಗೆ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಗೆ ಆಗೋದಾದ್ರೆ ಪಿಎಫ್ಐ ಎಸ್ಡಿಪಿಐಯನ್ನ ನಿಷೇಧ ಮಾಡಲಿ, ಬಿಜೆಪಿ ಬಳಿ ಪಿಎಫ್ಐ ಎಸ್ಡಿಪಿಐ ವಿರುದ್ಧ ದಾಖಲೆಗಳಿದೆ ಅಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಈ ಕುರಿತು ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪ ಕಳುಹಿಸಿ ನಿಷೇಧಿಸಲಿ ಎಂದರು. ಇನ್ನು ಮಂಗಳೂರಿನ ಉಳ್ಳಾಲದಲ್ಲಿ ಪಿಎಫ್ಐ ಯುನಿಟಿ ಮಾರ್ಚ್ಗೆ ಅವಕಾಶ ನೀಡಿದ್ದೇ ಬಿಜೆಪಿ, ಎಸ್ಡಿಪಿಐ ರದ್ದು ಮಾಡೋಕೆ ಅವರಿಗೆ ಏನು ತೊಂದರೆ? ಪಿಎಫ್ಐ ಎಸ್ಡಿಪಿಐ ಬೆಳೆಸ್ತಾ ಇರೋದೇ ಬಿಜೆಪಿಯವರು ಎಂದು ಆರೋಪಿಸಿದ್ದಾರೆ. ಬಿಜೆಪಿ ಈ ಗ್ರೂಪ್ ಬಿ ಟೀಮ್ ಅವ್ರಿಗೆ ಪಿಎಫ್ಐ ಬಿಜೆಪಿಗೆ ಬಿ ಟೀಮ್ ಹಾಗಿದ್ರೆ ರದ್ದು ಮಾಡಲಿ ಅದನ್ನು. ಪಿಎಫ್ಐನ ಪರ್ಮಿಷನ್ ಅವರೇ ಕೊಟ್ಟದ್ದು ರ್ಯಾಲಿ ಪರ್ಮಿಷನ್ ಕೊಟ್ಟವ್ರು ಯಾರು? ಎಸ್ಡಿಪಿಐ ರದ್ದು ಮಾಡಲಿ, ಸಾಕಷ್ಟು ಎವಿಡೆನ್ಸ್ ಇದೆಯಲ್ಲ, ರದ್ದು ಮಾಡಲಿ. ಸರ್ಕಾರ ಅವ್ರದ್ದು ಇದೆಯಲ್ಲ, ಕೇಂದ್ರ ಸರ್ಕಾರ ಕಳಿಸಿ ನಿಷೇಧ ಮಾಡಲಿ. ನಿಷೇಧಕ್ಕೆ ಆಗ್ರಹಿಸ್ತೀರಾ? ಆಯ್ತು, ಮಾಡಲಿ ರೀ. ಯು ವಿಲ್ ನಾಟ್ ಕಮ್ ಇನ್ ದಿ ವೇ. ಅವ್ರಿಗೇನು ತೊಂದರೆ ಏನು ಮಾಡೋಕ್ಕೆ? ಎಸ್ ಡಿ ಪಿ ರದ್ದು ಮಾಡೋಕ್ಕೆ ಶ್ರೀರಾಮ ಮಂದಿರಕ್ಕೆ ಅವರಿಗೆ ಅದು